ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾನು ಮನೆಯಲ್ಲೇ ಒಂದು ಕೇಕನ್ನು ಮಾಡ್ತಾ ಇದ್ದೇನೆ. ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಮನೆಯಲ್ಲಿ ಯಾರ್ದಾದ್ರೂ ಬರ್ಡೇ ಫಂಕ್ಷನ್ಸ್ ಏನಾದರೂ ಯಾವುದೇ ಫಂಕ್ಷನ್ಸ್ ಇದ್ದರೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು, ನ್ಯಾಚುರಲ್ ಆಗಿರಬೇಕು, ಹೊರಗಡೆ ತಂದ ಕೇಕಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ, ಅದರಲ್ಲಿ ಕೆಮಿಕಲ್ ಇರುತ್ತೆ, ಹಾಗೆ ಏನಾದರೂ ಭಯ ಇದ್ದರೆ ಜಸ್ಟ್ 50 ರೂಪೀಸ್ ಒಳಗಡೆ ನಿಮಗೆ ಮನೆಯಲ್ಲೇ ಹೆಲ್ದಿ ಕೇಕನ್ನು ತಯಾರಿಸ್ಬೋದು. ಅದು ಕೂಡ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದು ಹೇಗೆ ಏನು ಗೆತ್ತ ಅಂತ ಹೇಳ್ತೇನೆ. ಅದಕ್ಕೆ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ನಾನಿವತ್ತು ಕ್ಯಾರೆಟ್ ಕೇಕನ್ನು ಮಾಡ್ತಾ ಇದ್ದೇನೆ. ಜಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಕ್ಯಾರೆಟ್ ಕೇಕನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಕ್ಕೋಸ್ಕರ ನಾನು ಕ್ಯಾರೆಟನ್ನು ಈಗ ಕ್ಲೀನ್ ಮಾಡಲಿಕ್ಕೆ ಉಂಟು. ಸೊ ನೆಕ್ಸ್ಟ್ ಏನೆಲ್ಲ ಬೇಕು ಏನು ಎತ್ತ ಅಂತ ಎಲ್ಲವನ್ನ ಹೇಳ್ತಾ ಹೋಗ್ತೇನೆ. ಜಸ್ಟ್ ವಾಚ್. ಎಸ್, ಕ್ಯಾರೆಟ್ ಕೇಕ್, ಕ್ಯಾರೆಟ್ ಜೆಲ್ಲಿ ಕೇಕ್ ಅಂತ ಹೇಳ್ಬೋದು ಇದನ್ನು. ಇದಕ್ಕೆ ಮೇನ್ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಅದು ಸಕ್ಕರೆ, ಕ್ಯಾರೆಟ್ ಮತ್ತು ಇದು ಅಗರ್ ಅಂತ ಹೇಳ್ತಾರೆ ಅದಕ್ಕೆ. ಈ ಒಂದು ಪ್ರಾಡಕ್ಟಿಗೆ ಇದು ನಿಮಗೆ ಶಾಪಲ್ಲಿ ಸಿಗ್ತದೆ. ಅಗರ್ ಪ್ರಾಡಕ್ಟ್ ಕೊಡಿ ಅಂತ ಹೇಳಿದರೆ ಸಿಗ್ತದೆ, ಕರೆಕ್ಟ್ ನೋಡ್ಕೊಳ್ಳಿ. ಓಕೆನಾ. ಇದರ ಪೌಡರ್ ಕೂಡ ಸಿಗ್ತದೆ ನಿಮಗೆ, ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಈಸಿಲಿ ಸಿಗುತ್ತೆ. ಇದು ನನಗೆ ಜಸ್ಟ್ 30 ರೂಪೀಸಿಗೆ ಸಿಕ್ಕಿರೋದು. ಎಸ್, ಮತ್ತು ಹಾಲು ಬೇಕು, ಅರ್ಧ ಲೀಟರ್ ಬೇಡ, ಒಂದು 2 ಗ್ಲಾಸ್ ಹಾಲು ಬೇಕು. ಮತ್ತು ಇದನ್ನು ನೋಡಿ, ನಾನೀಗ ಅಗರ್ ಪ್ರಾಡಕ್ಟನ್ನು ತೋರಿಸಿದೆ ಅಲ್ವಾ. ಸೊ ಅದನ್ನು ನೀರಲ್ಲಿ ನೆನೆ ಹಾಕಬೇಕು. ಅಂದರೆ ಅದು ಫುಲ್ ಒಂಥರ ಕಲರ್ ಚೇಂಜ್ ಆಗುತ್ತೆ ನೋಡಿ, ನೀರಿದು ಆ ಟೈಪಲ್ಲಿ ಬರಬೇಕು. ಇದರಿಂದಾಗಿ ಜೆಲ್ಲಿ ಕ್ರಿಯೇಟ್ ಆಗುವಂಥದ್ದು. ಅಂದರೆ ಕೇಕ್ ಮಾಡಲಿಕ್ಕೆ ಇದು ಮೇನ್ ಇಂಗ್ರೀಡಿಯೆಂಟ್ ಬೇಕೇ ಬೇಕು. ಸೊ ಇದನ್ನು ಫಸ್ಟಿಗೆ ನಾನು ನೀರಲ್ಲಿ ಹಾಕಿ ಈ ಥರ ನೋಡಿ ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಬೌಲ್ಗೆ ನೀರು ಹಾಕಿ, ನೀರಿನ ಮೇಲೆ ಇದನ್ನು ಹಾಕಿ ಇದನ್ನು ಸ್ವಲ್ಪ ಹಾಗೆ ಬಿಡಬೇಕು. ಒಂದು 5 ರಿಂದ 10 ನಿಮಿಷದೊಳಗೆ ಅದು ನಿಮಗೆ ಎಲ್ಲ ಫುಲ್ ಇದಾಗುತ್ತೆ. ಒಂದು ವೇಳೆ ನೀರು ಸಾಕಾಗಿಲ್ಲ ಅಂದರೆ ವಾಪಸ್ ನೀರು ಹಾಕಿ ಅದನ್ನು ಫುಲ್ ನೆನೆ ಹಾಕಲಿಕ್ಕೆ ಬಿಡಬೇಕು. ಓಕೆನಾ. ಸೊ ನೋಡ್ಬೋದು ಇಲ್ಲಿ ನಾನು ಫುಲ್ ಅದನ್ನು ಪ್ರೆಸ್ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಅದು ನೀರೊಳಗೆ ಅದ್ದಿಲ್ಲ ಇನ್ನೂ ಕೂಡ. ಸೊ ಹಾಗಾಗಿ ಈಗ ವಾಪಸ್ ನೀರು ಹಾಕಿ ಅದನ್ನು ನೆನೆ ಹಾಕಲಿಕ್ಕೆ ಇಡ್ತಾ ಇದ್ದೇನೆ. ಜಸ್ಟ್ ನೋಡ್ಬೋದು, 1 ಗ್ಲಾಸ್ ನೀರು ವಾಪಸ್ ನಾನು ಹಾಕಿದೆ. ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಸೊ ಹಾಗಾಗಿ ನಾನು ಇದನ್ನು ಒತ್ತಿ ಹೇಳ್ತಾ ಇರೋದು ಅದಕ್ಕೋಸ್ಕರ. ಮತ್ತು ಅದನ್ನು ಒಂದು ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಫುಲ್ ಕರಗಬೇಕದು. ಸೊ ಅಷ್ಟರವರೆಗೆ ಅದು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು. ಓಕೆನಾ. ಈಗ ಒಂದು ಕುಕ್ಕರ್ ತಗೊಂಡು, ಸೊ ಕುಕ್ಕರ್ಗೆ ನಾನು ಪೀಸ್ ಮಾಡಿ ಇಟ್ಟುಕೊಂಡಿರುವಂತಹ ಕ್ಯಾರೆಟ್ಗಳನ್ನು, ನಾನಿಲ್ಲಿ ಕ್ಯಾರೆಟ್ 3 ಕ್ಯಾರೆಟ್ಗಳನ್ನು ತಗೊಂಡಿದ್ದೇನೆ. ಇದರಲ್ಲಿ 5 ಕ್ಯಾರೆಟ್ ಇದೆ, ಬಟ್ 3 ಕ್ಯಾರೆಟಲ್ಲಿ ಆಗುವಂತಹ ಗ್ರೈಂಡನ್ನು ಮಾತ್ರ ನಾನು ಕೇಕಿಗೆ ಬಳಸ್ಕೊಂಡಿರುವಂಥದ್ದು. ನಾನು ಕರೆಕ್ಟ್ ಮೆಜರ್ಮೆಂಟ್ ಹೇಳ್ತಾ ಹೋಗ್ತೇನೆ ನೋಡಿ. ಇದು 3 ಕ್ಯಾರೆಟ್ನ ಪೀಸನ್ನು ತಗೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ, 1 ಗ್ಲಾಸ್ ಹಾಲನ್ನು ಹಾಕಿ, 1 ಗ್ಲಾಸ್ ಹಾಲು ಮತ್ತು 1 ಗ್ಲಾಸ್ ನೀರನ್ನು ಹಾಕಿ ಇದನ್ನು 1 ವಿಜಿಲ್ ಬರೋ ತನಕ ಬೇಯಿಸ್ಕೊಳ್ಳಿ. ಇದನ್ನು ಯಾಕೆ ಬೇಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಮತ್ತು 3 ಕ್ಯಾರೆಟ್ಗಳನ್ನು ತಗೊಂಡಿದ್ದೇನೆ. ಇದನ್ನೀಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಎಸ್, ಕುಕ್ಕರಲ್ಲಿ ಬೆಂದ ನಂತರ ಈ ಟೈಪಿಗೆ ಬರ್ತದೆ. ಆನಂತರ ಅದೇ ಕುಕ್ಕರನ್ನು ನಾನು ತಗೊಂಡಿದ್ದೇನೆ. ಯಾಕಂತ ಹೇಳಿದರೆ ಬೇರೆ ಪಾತ್ರೆ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ಅದೇ ಪಾತ್ರೆಯಲ್ಲಿ ತಗೊಂಡು ಈಗ ನಾನು ಇದನ್ನು ಹಾಕಿದೆ. ಆಗ ನಾನು ಅಗರ್ ಇದು ಹೇಳಿದೆ ಅಲ್ವಾ, ಅಗರ್ ಪ್ರಾಡಕ್ಟ್. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀರು, ಹಾಲು, ಅರ್ಧ ಗ್ಲಾಸ್ನಷ್ಟು ಮಾತ್ರ ಹಾಲು ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕಬೇಡಿ.
ಸೊ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಫುಲ್ ಕರಗಿ ಹೋಗಬೇಕು. ಆ ಪ್ರಾಡಕ್ಟ್ ಹಾಕಿದ್ದೇವೆ ಅನ್ನುವಂಥದ್ದೇ ಗೊತ್ತಾಗಬಾರ್ದು, ಆ ಟೈಪಲ್ಲಿ ಫುಲ್ ಕರಗಿ ಹೋಗಬೇಕು. ಸೊ ಅಷ್ಟು ಹೊತ್ತು ಅದನ್ನು ಮಿಕ್ಸ್ ಮಾಡ್ತಾನೆ ರೀ. ಇದು ನಾನು ಸ್ಲೋ ಉರಿ ಇಟ್ಕೊಂಡಿದ್ದೇನೆ. ಗ್ಯಾಸ್ ಸ್ಟವನ್ನು ಸ್ಲೋ ಮಾಡ್ಕೊಳ್ಬೇಕು. ಸ್ಲೋ ಹಾಕದಿದ್ರೆ ಅಂದರೆ ಫಾಸ್ಟಾಗಿ ಇದು ಮಾಡಿದ್ರೆ ತಳ ಹಿಡಿಬೋದು. ಸೊ ಹಾಗಾಗಿ ಸ್ಲೋ ಆಗಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಒಂದು ಟೈಪ್ಗೆ ಬಂದ ನಂತರ 1 ಕಪ್ನಷ್ಟು ಸಕ್ಕರೆ. ಅದು ನಿಮಗೆ ಸ್ವೀಟ್ ಎಷ್ಟು ಬೇಕು ಅದರ ಮೇಲೆ ಡಿಪೆಂಡ್. ಇಷ್ಟೇ ಹಾಕಿ ಅಂತ ನಾನು ಹೇಳಲ್ಲ, ನಾನು ಮಾತ್ರ ನನಗೆ ಸ್ವೀಟ್ ಜಾಸ್ತಿ ತಿನ್ನೋದು. ಸೊ ಹಾಗಾಗಿ 1 ಕಪ್ನಷ್ಟು ಸಕ್ಕರೆ ತಗೊಳ್ಳಿ. ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿತ್ತು. ಅರ್ಧ ಕಪ್ ತಗೊಳ್ಳಿ, ಆಗ ಕರೆಕ್ಟ್ ಆಗುತ್ತೆ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇನ್ನೊಂದು 5 ನಿಮಿಷದಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂಥರ ಕಲರ್ ಕನ್ವರ್ಟ್ ಆಗುತ್ತೆ ನೋಡಿ. ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂತೆ ಜೆಲ್ಲಿ ಟೈಪಲ್ಲಿ ಬರಬೇಕು. ಅಷ್ಟರವರೆಗೆ ನೀವು ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಒಂದು 5 ರಿಂದ 7 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ಆನಂತರ ನಾನು ಗ್ರೈಂಡ್ ಮಾಡಿಟ್ಟಂತಹ ಈ ಒಂದು ಕ್ಯಾರೆಟನ್ನು ಇಲ್ಲಿಗೆ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ತಾ ಇದ್ದಾರೆ ನೋಡಿ. ಕ್ಯಾರೆಟ್ ಪೇಸ್ಟ್ ನಾನದು ಟೇಸ್ಟ್ ಉಂಟಂತ ನೋಡಿದ್ದು. ಸೊ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಏನಾದರೂ ಇದ್ದರೆ ಅದು ಕೂಡ ಹೋಗಬೇಕು. ಮತ್ತು ಒಂದು ಟೈಪಿಗೆ ನೋಡಿ ಪೇಸ್ಟ್ ಟೈಪಲ್ಲಿ ಬರಬೇಕು. ಅಲ್ಲಿ ತನಕ ನೀವು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಓಕೆನಾ? ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಅದು ಒಂಥರ ಗಟ್ಟಿ ಟೈಪಲ್ಲಿ ಬರಬೇಕು. ಅಂದರೆ ಈಗ ನಾವು ರೊಟ್ಟಿಗೆಲ್ಲ ಇದು ಮಾಡ್ತೇವಲ್ವ ಅಕ್ಕಿ ಹಿಟ್ಟು, ಸೊ ಅದೇ ಥರ ಇರಬೇಕು ನೋಡಿ, ಪೇಸ್ಟ್ ಆಗಿ. ಮತ್ತು ನೀವು ಕ್ಯಾರೆಟ್ ಗ್ರೈಂಡ್ ಮಾಡುವಾಗ ಚೆನ್ನಾಗಿ ಪೇಸ್ಟ್ ಆಗಿರಬೇಕು, ಗರಿ ಆಗಿರಬಾರ್ದು ನೋಡಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಾಡಿಕೊಂಡು ಅದು ತಳ ಹಿಡಿಬಾರ್ದು, ತಳ ಹಿಡಿದ್ರೆ ಹೋಯಿತು. ತಳ ಹಿಡಿಯೋದ ಟೈಪಲ್ಲಿ ಈ ಥರ ಆಗಬೇಕು ನೋಡಿ. ಫೈನಲ್ ಆಗಿ ಈ ಒಂದು ಟೈಪಿಗೆ ಬಂದಿದೆ ನೋಡಿ. ಈ ಒಂದು ಇದಕ್ಕೆ ಬಂದ ನಂತರ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನನಗೆ ಬೇರೆ ಪಾತ್ರೆ ಸಿಗಲಿಲ್ಲ, ಹಾಗಾಗಿ ಈ ಒಂದು ಬ್ಲ್ಯಾಕ್ ಕಲರ್ ಪಾತ್ರೆ ಸಿಕ್ತು. ಸೊ ಮೆಜರ್ಮೆಂಟ್ ಕೂಡ ಕರೆಕ್ಟ್ ಇತ್ತು ಅದಕ್ಕೆ. ಸೊ ಹಾಗಾಗಿ ಅದಕ್ಕೆ ಹಾಕ್ತಾ ಇದ್ದೇನೆ. ಇದಾದ ನಂತರ ಇದನ್ನು ನೀವು ಹಾಗೆ ಹೊರಗಡೆ ಸ್ವಲ್ಪ ಆರಲಿಕ್ಕೆ ಬಿಟ್ಟು, ಒಂದು 5 ರಿಂದ 10 ನಿಮಿಷ ಆರಲಿಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಮೇಲ್ಗಡೆ ಇಡಬೇಡಿ, ಕೆಳಗೆ ಅಂದರೆ ನಾರ್ಮಲ್ ಆಗಿ ಇಟ್ಬಿಡಿ ಫ್ರಿಜ್ಜಲ್ಲಿ. ಸೊ ಅಂದರೆ ಫ್ರೀಝರಲ್ಲಿ ಇಡಬೇಡಿ, ಕೆಳಗಡೆ ಇಡಿ. ಸೊ ಒಂದು 1 ಅವರ್ ಬಿಟ್ಟ ನಂತರ ಹೇಗಿದೆ ಅಂತ ನೋಡೋಣ. ಓಕೆನಾ? ಸೊ ಈ ಥರ ಮುಚ್ಚಳ ಹಾಕಿ ನಾನೀಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಫೈನಲಿ ರೆಡಿ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ಇಡ್ತಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ನಾನು ಸ್ವಲ್ಪ ಅವಸರ ಮಾಡಿದೆ. ಸೊ ಹಾಗಾಗಿ ಈ ಒಂದು ಟೈಪಿಗೆ ಬಂದು ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಆಯಿತಾ, ಚೆನ್ನಾಗಿ ಬಂದಿದೆ ನೋಡಿ. ನಾನು ಮತ್ತೆ ಟೇಸ್ಟಿಗೆ ಕೊಡ್ತೇನೆ ಸಂಜು ಆ್ಯಂಡ್ ಅಮ್ಮನಿಗೆ ಹೇಗುಂಟು ಅಂತ ಅವರೇ ಹೇಳ್ತಾರೆ. ಓಕೆನಾ? ಎಸ್ ಗೈಸ್, ಎಕ್ಸ್ಪೆರಿಮೆಂಟ್ ಸಕ್ಸಸ್. ಈಗ ಟ್ರಯಲ್. ತಿನ್ನು. ಅಮ್ಮ ಕೂಡ ಟ್ರಯಲ್ ತಿಂತಿದ್ದಾರೆ. ಎಕ್ಸ್ಪೆರಿಮೆಂಟ್ ಇವರಿಗೆ ಇನ್ನು ಕೂಡ ಸ್ವಲ್ಪ ಹೊತ್ತು ಇರ್ಬೇಕಿತ್ತು, ಜಸ್ಟ್ 1 ಅವರ್. ಚೆನ್ನಾಗಿದೆ, ಸೂಪರ್. ಇವಳು ಇದನ್ನು ಪಿಚ್ಚಿ ಮಾಡಿ ಫುಲ್. ಈ ಲಚ್ಚು ಚಂದಾಗಿದೆ, ಹೌದು. ಇನ್ನು ಸ್ವಲ್ಪ ಇಡ್ಬೇಕಿತ್ತು. ನಾವು ಜಸ್ಟ್ 1 ಗಂಟೆ ಅಂತ ಹೇಳಿ 3/4 ಗಂಟೆಯಲ್ಲಿ ತಿಂತಿದ್ದೇವೆ. ನಮಗೆ ಎಕ್ಸೈಟ್ಮೆಂಟ್ ತಡಿಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಇದನ್ನ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಕೂಡ ಚಂದ ಬರ್ಬೋದು. ಚಂದ ಉಂಟಾ ಅಮ್ಮ? ಹೇಗುಂಟು? ನಮ್ಮ